ಹಾಯ್ ಮಂತ್ಲೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಹಾಯ್ ಮಾಡ್ತಿದ್ದಾಳೆ ನೋಡಿ. ಹಾಯ್ ಹಾಯ್. ಎಸ್, ಇವತ್ತು ಲಚ್ಚು ಜೊತೆ ವ್ಲಾಗ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಲಚ್ಚಿಗೆ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಕೂಡ ಹೇಳ್ತಾ ಇದ್ದೇನೆ. ಆಲ್ರೆಡಿ ಒಂದು ಶಾರ್ಟ್ಸ್ ವಿಡಿಯೋ ಹಾಕೋದು ತುಂಬ ಜನ ಕೇಳಿದ್ರಿ, ಇನ್ನೂ ಕೂಡ ಪ್ರಾಡಕ್ಟ್ ಡಿಟೇಲ್ಡ್ ಆಗಿ ಕೊಡಿ ಅಂತ. ಸೊ ಹಾಗಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಎಸ್, ಬನ್ನಿ ಅದಕ್ಕೂ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾನು ವೆಬ್ಸೈಟಲ್ಲೆಲ್ಲ ತುಂಬ ಸರ್ಚ್ ಮಾಡಿದ್ದೆ. ಅಂದರೆ ಮಕ್ಕಳಿಗೆ ನಾವು ಯಾವುದೇ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಅಲ್ವಾ. ಸೊ ಹಾಗಾಗಿ ನಾವು ಯೋಚನೆ ಮಾಡಿಯೇ ಪ್ರಾಡಕ್ಟ್ಗಳನ್ನು ತಗೊಳ್ಬೇಕಾಗತ್ತೆ. ಬರೀ ಯೋಚನೆ ಮಾಡೋದಲ್ಲ, ಅದರ ರಿವ್ಯೂಸ್ ಹೇಗಿರುತ್ತೆ ಮತ್ತು ಕ್ವಾಲಿಟಿ ಹೇಗಿದೆ ಇವೆಲ್ಲವನ್ನು ನೋಡ್ಕೊಳ್ಬೇಕಾಗತ್ತೆ. ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ನಾವು ಸಿಕ್ಕಿದ್ದನ್ನೆಲ್ಲ ತಗೊಂಡ್ರೆ ಅದರಿಂದ ಸೈಡ್ ಎಫೆಕ್ಟ್ ಆದರೆ ಮತ್ತೆ ಅದಕ್ಕೆ ನಾವೇ ಜವಾಬ್ದಾರರಾಗಿರ್ತೇವಲ್ವಾ. ಸೊ ಹಾಗಾಗಿ ನಾವು ಎಲ್ಲ ರಿವ್ಯೂಸ್ ಎಲ್ಲ ನೋಡಿ ನನಗೆ ವೆಬ್ಸೈಟಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಯಾವುದು ಇದೆ ಅಂತ ನಾನು ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದಂತಹ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದರೆ ಸೊ ಲಿಟಲ್ ರಿಚುವಲ್ಸ್ನವರ ಬೇಬಿ ಪ್ರಾಡಕ್ಟ್ಸ್. ಸೊ ಹಾಗಾಗಿ ನಾನು ಪ್ರಾಡಕ್ಟ್ಸ್ಗಳನ್ನು ತಂದಿದ್ದೇನೆ. ಸೊ ಅದರ ರಿವ್ಯೂ ಹೇಳೋದಕ್ಕೆ ಇವತ್ತು ನಿಮ್ಮ ಮುಂದೆ ಕೂತಿದ್ದೇನೆ. ಇವಳು ನನಗೆ ಬಿಡ್ತಾ ಇಲ್ಲ ಗೈಸ್, ಖಂಡಿತ ಇವಳು ಬಿಡೋದಿಲ್ಲ. ಸೊ ಹಾಗಾಗಿ ಇವಳನ್ನ ಅಮ್ಮನ ಹತ್ರ ಕೊಟ್ಟು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬಾಯ್ ಪಲ್ಲೆಮ್ಮ, ಬಾಯ್ ಪಲ್ಲೆ, ಬಾಯ್ ಬಾಯ್. ಇಲ್ವಾ, ಕೂತ್ಕೊಳ್ತಾಳಂತೆ. ಲಿಟಲ್ ರಿಚುವಲ್ಸ್ನ ಎಲ್ಲ ಪ್ರಾಡಕ್ಟ್ಗಳು ಪ್ಲಾಂಟ್ ಪವರ್ಡ್, ನ್ಯಾಚುರಲ್ ಹಾಗೂ ಆರ್ಗ್ಯಾನಿಕ್ ಮತ್ತು ಕ್ಲೀನ್ ಫಾರ್ಮುಲೇಷನ್ ಜೊತೆಗೆ ಕ್ಲಿನಿಕಲಿ ಸಾಬೀತಾದಂತಹ ಪ್ರಾಡಕ್ಟ್ಸ್. ಅಷ್ಟೇ ಅಲ್ಲ, ಇದು USA ಪ್ರಾಮಾಣೀಕರಣವನ್ನು ಹೊಂದಿರುವಂತಹ ಏಷ್ಯಾದ ಏಕೈಕ ಬೇಬಿ ಕೇರ್ ಬ್ರ್ಯಾಂಡ್ ಕೂಡ. 6,500ಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಸ್ಗಳಿದು. ಎಲ್ಲವೂ ಕೂಡ ನ್ಯಾಚುರಲ್ ಆಗಿದೆ. ಮುಖ್ಯವಾಗಿ ಸಸ್ಯಾಧಾರಿತ, 100% ಶುದ್ಧ ಮತ್ತು ನೈಸರ್ಗಿಕ, ಆರ್ಗ್ಯಾನಿಕ್, ಕೆಮಿಕಲ್ ಫ್ರೀ, ಟಾಕ್ಸಿನ್ ಫ್ರೀ, ಯಾವುದೇ ಕೃತಕ ಸುಗಂಧ ದ್ರವ್ಯಗಳಿಲ್ಲ, ಸೇಫ್, 100% ಸಸ್ಯಾಹಾರಿ, PATA ಪ್ರಾಮಾಣೀಕೃತ, ಡರ್ಮಟಾಲಜಿಕಲ್ ಟೆಸ್ಟೆಡ್ ಹಾಗೂ ಕ್ಲಿನಿಕಲಿ ಸಾಬೀತಾದಂತಹ ಉತ್ಪನ್ನಗಳು. ಎಸ್, ಮೊದಲನೇದಾಗಿ ನಾನು ಲಚ್ಚಿಗೆ ಯೂಸ್ ಮಾಡುವಂತಹ ಫೇಸ್ ವಾಶ್ ಬಗ್ಗೆ ಹೇಳ್ತೇನೆ. ಯಾಕೆ ನಾನು ಫೇಸ್ ವಾಶ್ ಯೂಸ್ ಮಾಡ್ತೇನೆ, ಸೋಪ್ ಯೂಸ್ ಮಾಡ್ಬೋದಲ್ಲ ಅಂತ ಕೆಲವರು ಕೇಳ್ಬೋದು. ಮಕ್ಕಳ ಫೇಸ್ ಉಂಟಲ್ವಾ, ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಮತ್ತು ನಾವು ಸೋಪ್ ಹಾಕಿದಾಗ ಕಣ್ಣೂರಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ತುಂಬ ಬೆಟರ್. ಅದರಲ್ಲೂ ಕೂಡ ನೀವು ಚಿಕ್ಕಿದ ಫೇಸ್ ವಾಶನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದರ ರಿವ್ಯೂಸ್ ನೋಡಿಕೊಂಡು ಫೇಸ್ ವಾಶ್ ಯೂಸ್ ಮಾಡಿ. ಸೊ ಇದರ ರಿವ್ಯೂಸ್ ಎಲ್ಲ ನೋಡೋದು ತುಂಬ ಚೆನ್ನಾಗಿತ್ತು. ಮಲ್ಟಿ ನ್ಯೂಟ್ರಿಯೆಂಟ್ ಫೇಸ್ ವಾಶ್ ನಾನು ಲಚ್ಚಿಗೆ ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಇದು. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಇದರ ಬಗ್ಗೆ ಜಸ್ಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ, ಜಸ್ಟ್ ವಾಚ್. ಬೇಬಿ ಫೇಸ್ ತುಂಬ ಸೆನ್ಸಿಟಿವ್ ಅಲ್ವಾ, ಹಾಗಾಗಿ ಸೋಪ್ ಬಳಸಿದ್ರೆ ಅದರಿಂದ ಮಕ್ಕಳಿಗೆ ಕಣ್ಣುರಿ ಹಾಗೆಯೇ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನು ಬಳಸ್ತಾ ಇರುವಂಥದ್ದು, ಲಚ್ಚಿಗೆ ಬಳಸ್ತಾ ಇರುವಂಥದ್ದು ಮಲ್ಟಿ ನ್ಯೂಟ್ರಿಯೆಂಟ್ ಫೇಸ್ ವಾಶ್. ಇದು ಪೊಲ್ಯೂಷನಿಂದ ಪ್ರೊಟೆಕ್ಟ್ ಮಾಡುತ್ತೆ, ಚರ್ಮವನ್ನು ಮೃದುವಾಗಿಸುತ್ತೆ, ಲಾಂಗ್ ಲಾಸ್ಟಿಂಗ್ ಮಾಯಿಶ್ಚರೈಸರ್, ಸ್ಕಿನ್ ಡ್ರೈ ಆಗದಂತೆ ಇರಿಟೇಷನನ್ನು ತಡೆಯುತ್ತೆ, ಆರೋಗ್ಯಕರ ಚರ್ಮದ ಕೋಶಗಳ ಕಾರ್ಯವನ್ನು ಉತ್ತೇಜಿಸುತ್ತೆ. ಹಾಗಾಗಿ ನಾನು ಬಳಸ್ತಾ ಇರುವಂಥದ್ದು ಲಚ್ಚಿಗೆ ಮಲ್ಟಿ ನ್ಯೂಟ್ರಿಯೆಂಟ್ ಫೇಸ್ ವಾಶ್. ಲಚ್ಚಿಗೆ ಯೂಸ್ ಮಾಡ್ತಾ ಇರುವಂತಹ ಸೆಕೆಂಡ್ ಪ್ರಾಡಕ್ಟ್ ಈಸ್ ರೇ ಶೀಲ್ಡ್ ಸನ್ಸ್ಕ್ರೀನ್. ಲಿಟಲ್ ರಿಚುವಲ್ಸ್ನವರ ರೇ ಶೀಲ್ಡ್ ಸನ್ಸ್ಕ್ರೀನ್. ಇದು ನನಗೆ ತುಂಬ ಇಷ್ಟ ಆದ್ದೇನು ಗೊತ್ತಾ. ಸೊ ನಾವು ಮಕ್ಕಳಿಗೆ ಯೂಸ್ ಮಾಡಬೇಕಾದ್ರೆ ಮಕ್ಕಳಿಗೆ ಬೇಕಾಗಿ ತಯಾರಿ ಮಾಡಿದಂತಹ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ನೋಡಿ ಇದಕ್ಕೊಂದು ಕ್ಯಾಪ್ ಕೊಟ್ಟಿದ್ದಾರೆ, ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ. ಇದು ಹೀಗೆ ಮಾಡಿದ ತಕ್ಷಣ ನಿಮಗೆ ಬರೋದಿಲ್ಲ ನೋಡಿ. ಮಕ್ಕಳು ಇರುವಂಥ ಮನೆಗೆ ತುಂಬ ಬೆಟರ್ ನೋಡಿದು. ಸೊ ಈ ಥರ ಪ್ರೆಸ್ ಮಾಡಿ ಈ ಥರ ಮಾಡಿದರೆ ಮಾತ್ರ ಸಿಗುತ್ತೆ ನೋಡಿ. ಈ ಥರ ಮಾಡಿದರೆ ಸಿಗೋದಿಲ್ಲ. ಲಾಕ್ ಸಿಸ್ಟಮ್ ಇದು ನನಗೆ ತುಂಬ ಇಷ್ಟ ಆಯಿತು. ಇದು ನೋಡಿ ತುಂಬ ಹೈಡ್ರೇಟ್ ಕೊಡುತ್ತೆ, ತುಂಬ ಚೆನ್ನಾಗಿದೆ ಆಯಿತಾ. ಸನ್ಸ್ಕ್ರೀನ್ SPF 50. ನಾವು ದೊಡ್ಡವರಿಗೆ ಸನ್ಸ್ಕ್ರೀನ್ ಎಲ್ಲ ಹಾಕುವಾಗ SP30+ ತಗೊಳ್ತೇವೆ ನೋಡಿ, ಅದಕ್ಕಿಂತ ಜಾಸ್ತಿ ಇದೆ. SPF 50 ಇದೆ ಇದರಲ್ಲಿ. ಸೊ ತುಂಬ ಬೆಟರ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಮಕ್ಕಳು ಬೆಳೀತಾ ಇದ್ದಂಗೆ ಕೇಳ್ತಾರಾ, ಹೊರಗಡೆ ಹೋಗ್ತಾರೆ. ಹಾಗಾಗಿ ಸನ್ ಪ್ರೊಟೆಕ್ಟ್ ಬೇಕೇ ಬೇಕಾಗತ್ತೆ. ಹಾಗಾಗಿ ಬಿಸಿಲಿನಿಂದ ಲಚ್ಚು ಸ್ಕಿನ್ ಪ್ರೊಟೆಕ್ಟ್ ಮಾಡೋಕ್ಕೆ ನಾನು ಬಳಸ್ತಾ ಇರುವಂಥದ್ದು ರೇ ಶೀಲ್ಡ್ ಸನ್ಸ್ಕ್ರೀನ್. ಇದು ಟಾಕ್ಸಿನ್ ಫ್ರೀ, ಯಾವುದೇ ಹಾನಿಕಾರಕ ಕೆಮಿಕಲ್ಗಳಿಲ್ಲ. ಇದನ್ನು ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ಗಳಿಂದ ತಯಾರು ಮಾಡಿದ್ದು. ಮಕ್ಕಳ ಸ್ಕಿನ್ಗೆ ಇದು ತುಂಬಾ ಒಳ್ಳೆಯದು. ಇದು ಸಾವಯವ ಪದಾರ್ಥಗಳೊಂದಿಗೆ ತಯಾರಿಸಲಾಗುತ್ತೆ. ಸೂಕ್ಷ್ಮ ಚರ್ಮಕ್ಕಾಗಿ ಇದು ಸುರಕ್ಷಿತವಾಗಿದೆ. ವೈಟ್ ಕಾಸ್ಟ್ ಇಲ್ಲ. ವಿಶ್ವಾಸಾರ್ಹ ಫಲಿತಾಂಶಗಳಿಗಾಗಿ ವಿಜ್ಞಾನದಿಂದ ಬೆಂಬಲಿತವಾದಂತಹ ಪ್ರಾಡಕ್ಟ್ಸ್. ಎಸ್, ಮಕ್ಕಳಿಗೆ ಮಾಯಿಶ್ಚರೈಸರ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಮಕ್ಕಳ ಫೇಸ್ ಡ್ರೈ ಆಗೋದು ಬೇಗ, ಹಾಗಾಗಿ ಮಾಯಿಶ್ಚರೈಸ್ ಬೇಕಾಗತ್ತೆ. ತುಂಬ ಸೆನ್ಸಿಟಿವ್ ಸ್ಕಿನ್ ಅಲ್ವಾ. ನಾವು ಸಿಕ್ಕದನ್ನೆಲ್ಲ ನಾವು ತಗೊಂಡು ಮಾಯಿಶ್ಚರೈಸರ್ ಹಾಕೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಲಚ್ಚಿಗೆ ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್
ಬಯೋ ಬಾಡಿ ಬಟರ್. ಇದೊಂದು ಮಾಯಶ್ಚರೈಸರ್. ಇದು ಫೇಸ್ಗೆ ನರಿಶ್ ಆ್ಯಂಡ್ ಪ್ರೊಟೆಕ್ಟನ್ನು ಕೊಡುತ್ತೆ. ಸೊ ತುಂಬ ಚೆನ್ನಾಗಿರುವಂತಹ ಪ್ರಾಡಕ್ಟ್. ಸೊ ನಾನು ಯೂಸ್ ಮಾಡ್ತೇನೆ, ನೋಡುವ ಹೇಗಿದೆ ನೋಡುವ. ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳ ಸ್ಕಿನ್ ಡ್ರೈ ಆಗೋದು ಬೇಗ, ಹಾಗಾಗಿ ನಾನು ಲಚ್ಚಿಗೆ ಬಳಸ್ತಾ ಇರುವಂಥದ್ದು ಬಯೋ ಬಾಡಿ ಬಟರ್ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ. ಇದು 2 ದಿನಗಳಿಗಿಂತಲೂ ಹೆಚ್ಚು ಕಾಲ ಒಣ ಚರ್ಮವನ್ನು ತಕ್ಷಣವೇ ತೇವಗೊಳಿಸುತ್ತೆ. ಸ್ಕಿನ್ ಬ್ಯಾರಿಯರ್ ಸ್ಟ್ರೆಂತನ್ನು 19% ಹೆಚ್ಚಿಸುತ್ತೆ. ಸ್ಕಿನ್ನಲ್ಲಿ 32% ಹೈಡ್ರೇಷನ್ ಹೆಚ್ಚಿಸುತ್ತೆ. 35% ತಕ್ಷಣದ ಹಿತವನ್ನು ನೀಡುತ್ತೆ. ಚರ್ಮ ಕೆಂಪಾಗೋದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಒಣ ಚರ್ಮವನ್ನು ಪುನರುಜ್ಜೀವನಗೊಳಿಸುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ತುಂಬ ಜನ ಕೇಳ್ತಾ ಇದ್ರಲ್ವಾ, ಮೆಸೇಜ್ ಮಾಡಿ ಎಲ್ಲ ಕೇಳ್ತಾ ಇದ್ರಿ, ಲಚ್ಚುಗೆ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಿ ಪ್ಲೀಸ್ ಹೇಳಿ ಅಂತ. ಸೊ ಮೇನ್ ಆಗಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಇದರಲ್ಲಿ ಇಷ್ಟೇ ಅಲ್ಲ, 6,500ಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಸ್ಗಳಿಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೂ ಕೂಡ ಬೇಕು ಅಂತ ಇದ್ರೆ littlerituals.in ಅಂತ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಅವರದೇ ವೆಬ್ಸೈಟ್ ಅದು. ಸೊ ಅದರಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದು. ಇಲ್ಲ ನಾನು ಆ್ಯಪಿಂದ ಪರ್ಚೇಸ್ ಮಾಡ್ತೇನೆ ಅಂತ ಇದ್ರೆ ಫಸ್ಟ್ ಕ್ರೈ ಮತ್ತು ಅಮೆಝಾನ್ ಆ್ಯಪಲ್ಲಿ ಲಭ್ಯವಿದೆ. ಸೊ ನೀವು ಅದರಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮಗೆ ಪರ್ಚೇಸ್ ಮಾಡ್ಬೋದು. ನಾನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೆ ನಾವು ಯಾವುದೇ ಆಗಿರ್ಬೋದು, ಈಗ ಮಕ್ಕಳಿಗೆ ನಾವು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ತುಂಬ ಯೋಚನೆ ಮಾಡಿ ತಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಎಲ್ಲ ರಿವ್ಯೂಸನ್ನು ಚೆಕ್ ಮಾಡಿ ಇದು ಕ್ಲಿನಿಕಲಿ ಪ್ರೂವ್ಡ್ ಆದಂತಹ ಪ್ರಾಡಕ್ಟ್ ಮತ್ತು ತುಂಬ ಬೆಸ್ಟ್ ಪ್ರಾಡಕ್ಟ್ ಅಂತ ನಂಗೆ ಅನಿಸಿತು. ಸೊ ಹಾಗಾಗಿ ನಾನು ಲಚ್ಚಿಗೆ ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಯಾವುದೇ ಕೆಮಿಕಲನ್ನು ಯೂಸ್ ಮಾಡದೇ ಇರೋದ್ರಿಂದ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಲಚ್ಚಿಗೆ. ಸೊ ಹಾಗಾಗಿ ನನಗಂತೂ ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಲಚ್ಚಿಗೆ ಮಾತ್ರ ಅಲ್ಲ, ನಾನು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರ ಫೇಸ್ ಉಂಟಲ್ವಾ, ಅದೊಂಥರ ಸೆನ್ಸಿಟಿವ್ ಸ್ಕಿನ್ನೇ ಮಕ್ಕಳ ಹಾಗೆ. ಸೊ ಹಾಗಾಗಿ ನನಗೂ ಅದು ಮ್ಯಾಚ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಕೂಡ ಯೂಸ್ ಮಾಡ್ತಾ ಇದ್ದೇನೆ ಲಚ್ಚಿನ ಜೊತೆ. ಸೊ ನಿಮಗೂ ಬೇಕಿದೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಸೊ ಬೈ, ಟೇಕ್ ಕೇರ್.